ಪುತ್ತೂರು ನಗರ ಠಾಣೆಯ ಪೊಲೀಸರು 2 ದಿನಗಳ ಹಿಂದೆ ಮಾದಕ ವಸ್ತು ಗಾಂಜಾ ಮಾಫಿಯಾ ಬಯಲಿಗೆಳೆದ ಬೆನ್ನಲ್ಲೇ ಸಂಪ್ಯ ಎಸ್ಐ ಉದಯ್ ರವಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮತ್ತೊಂದು ಗಾಂಜಾ ಪ್ರಕರಣ ಪತ್ತೆಯಾಗಿದೆ. ಆರ್ಯಾಪು ಗ್ರಾಮದ ಕಲ್ಲರ್ಪೆ ಎಂಬಲ್ಲಿ ಪ್ರಕರಣವನ್ನ ಪತ್ತೆ ಮಾಡಿ ಗಾಂಜಾ ಸಹಿತ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಎಸ್ಪಿ ಬಿಎಂ ಲಕ್ಷ್ಮೀ ಪ್ರಸಾದ್ ಅವರ ನಿರ್ದೇಶನದಂತೆ ಎಎಸ್ಪಿ ಲಖನ್ ಸಿಂಗ್ ಯಾದವ್ ಮತ್ತು ಗ್ರಾಮಾಂತರ ವೃತ್ತ ನಿರೀಕ್ಷಕ ಉಮೇಶ್ ಉಪ್ಪಳಿಕೆ ಅವರ ಮಾರ್ಗದರ್ಶನದಂತೆ ಸಂಪ್ಯ ಎಸ್ಐ ಉದಯ್ ರವಿ ನೇತೃತ್ವದಲ್ಲಿ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿದರು. ರಿಕ್ಷಾವೊಂದರಲ್ಲಿ ಸುಳ್ಯಕ್ಕೆ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಗಾಂಜಾವನ್ನ ಆರ್ಯಾಪು ಗ್ರಾಮದ ಕಲ್ಲರ್ಪಿಯಲ್ಲಿ ಪತ್ತೆ ಮಾಡಿದ್ದಾರೆ. ಆರೋಪಿ ಮಂಗಳೂರು ಮಂಜನಾಡಿ ಕುಚ್ಚಿಗುಡ್ಡೆ ನಿವಾಸಿ ಫೈಜಲ್ ಅವರ ಪುತ್ರ ಹಾತಿಮ್ ಅವರನ್ನ ಬಂಧಿಸಿ ಆತನಲ್ಲಿದ್ದ 5,900 ನಗದು ಮತ್ತು ಕೃತ್ಯಕ್ಕೆ ಬಳಸಿದ 1 ಲಕ್ಷ ರೂಪಾಯಿ ಮೌಲ್ಯದ ಆಟೋ ರಿಕ್ಷಾವನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಕ್ರಮ ಗಾಂಜಾ ಸಾಗಾಟ ಕುರಿತು ಖಚಿತ ಮಾಹಿತಿಯನ್ನ ಪಡೆದುಕೊಂಡ ಪೊಲೀಸರು ಆರ್ಯಾಪು ಗ್ರಾಮದ ಕಲ್ಲರ್ಪಿ ಎಂಬಲ್ಲಿ ವಾಹನ ತಪಾಸಣೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಂಗಳೂರು ನೋಂದಣಿಯ ಆಟೋ ರಿಕ್ಷಾವನ್ನ ತಡೆದು ನಿಲ್ಲಿಸಿ ತಪಾಸಣೆ ನಡೆಸಿದಾಗ ರಿಕ್ಷಾ ಚಾಲಕ ಹಾತಿಮ್ ಪರಾರಿಯಾಗಲು ಯತ್ನಿಸಿದ್ದಂತೆ ಬಳಿಕ ಪೊಲೀಸರು ಆತನನ್ನ ಸುತ್ತುವರೆದು ಹಿಡಿದಿದ್ದಾರೆ.